ಎಲ್ಲರಿಗೂ ನಮಸ್ಕಾರ. ನಾನು ಶಶಿರಾಜ್ ಜೈ, ಜೆಕಾಮ್ನ ಝೋನ್ 15ನ ಝೋನ್ ಚೇರ್ಮನ್. ಅದೇ ಥರದಲ್ಲಿ ನಮ್ಮ JCI ಪುತ್ತೂರಿನ ಅಧ್ಯಕ್ಷರಾದ ಸುಹಾಸ್ ಮರಿಕೆ ಅವರು ಸಹ ನಮ್ಮ ಜೊತೆಗಿದ್ದಾರೆ. ನಾವು ಇವತ್ತು ಪುತ್ತೂರಿನ ಮುಖ್ಯ ರಸ್ತೆಯಲ್ಲಿ ಇರುವಂತಹ ಬುಲ್ವಾರ್ನ ಹತ್ತಿರ ಇರುವಂತಹ GL ಟ್ರೇಡ್ ಸೆಂಟ್ರಲ್ಲಿ ದಿ ವೆಬ್ ಪೀಪಲ್ ಅಂತ ಹೇಳುವಂತಹ ಒಂದು ವೆಬ್ಸೈಟ್ ಡಿಸೈನ್ ಮಾಡುವಂಥದ್ದು, ಹಾಗೆ ಡಿಜಿಟಲ್ ಮಾರ್ಕೆಟಿಂಗ್, ಅದೇ ಥರದಲ್ಲಿ ನಮಗೆ ಬೇಕಾದ ಬ್ರೌಷರ್ಸ್ ಅಡ್ವರ್ಟೈಸ್ಮೆಂಟ್ ಡಿಸೈನ್ ಮಾಡುವಂಥದ್ದು ಮತ್ತು ಸಾಫ್ಟ್ವೇರ್ ಡೆವಲಪ್ಮೆಂಟ್ ಮಾಡುವಂಥ ಕಂಪನಿಯಲ್ಲಿದ್ದೇವೆ. ಇಲ್ಲಿ ನಮಗೆ ಎಲ್ಲ ಥರದ ಸರ್ವಿಸಸನ್ನು ನಾವು ಡಿಜಿಟಲ್ ಮಾರ್ಕೆಟಿಂಗ್ ಇರ್ಬೋದು ಅದನ್ನೆಲ್ಲ ಪಡೆದುಕೊಳ್ಬೋದು. ಇವತ್ತು ನಾವು ಅದರ ಒಬ್ಬರು ಪ್ರೊಪ್ರೈಟರ್ ಆದಂತಹ ಶರತ್ ಕುಮಾರ್ ಅವರಲ್ಲಿ ನಾವು ಮಾತಾಡಲಿಕ್ಕೆ ಇದ್ದೇವೆ. ಎಸ್, ಬನ್ನಿ ನಮ್ಮ ದ ವೆಬ್ ಪೀಪಲ್ನ ಮಾಲಕರು, ಒನ್ ಆಫ್ ದ ಮಾಲಕರಾದಂಥ ಶರತ್ ಅವರಲ್ಲಿ ಮಾತಾಡುವ. ಅವರ ಸರ್ವಿಸಸ್ ಏನಿದೆ ಮತ್ತು ಅವರು ಯಾವ ರೀತಿ ಅವರ ಉದ್ಯಮವನ್ನು ಶುರು ಮಾಡಿದ್ರು ಮತ್ತು ಯಾವ ರೀತಿ ಈಗ ತಗೊಂಡು ಹೋಗ್ತಾ ಇದ್ದಾರೆ ಅಂತೇಳಿ ಅವರ ಬಾಯಿಂದ ಕೇಳುವ. ಬನ್ನಿ. JCI ವೀಕ್ನ ಅಂಗವಾಗಿ ನಾವು ಬೈ ಫ್ರಮ್ JCI ಅಂತೇಳಿ ಒಂದು ಕಾನ್ಸೆಪ್ಟ್ ಇದೆ. ಇದು ಅಂತೇಳಿದರೆ ಇದರಲ್ಲಿ JCI ಮತ್ತು ಜೆಕಾಮ್ ಮೆಂಬರ್ಸ್ ಏನಿದೆ ಅವರ ಬಿಸ್ನೆಸ್ಗೆ ನಾವು ವಿಸಿಟ್ ಮಾಡುವಂಥದ್ದು. ಅದೇ ಥರದಲ್ಲಿ ಅವರ ಬಿಸ್ನೆಸ್ಸಿನ ಬಗ್ಗೆ ನಾವು ಮಾಹಿತಿಯನ್ನು ಹಂಚಿಕೊಳ್ಳಿಕ್ಕಿದ್ದೇವೆ. ಇದು ಖಾಲಿ JCIಗೆ ಮಾತ್ರ, ಪುತ್ತೂರಿನ ಜನತೆಗೆ ಎಲ್ಲರಿಗೂ ಸಹ ನಾವು ಇದರ ಬಗ್ಗೆ ಮಾಹಿತಿಯನ್ನು ಕೊಡಬೇಕಾಗ್ತದೆ. ಅದೇ ಥರದಲ್ಲಿ ಇವತ್ತಿನ ದಿವಸ ನಾವು ನಮ್ಮ ವೆಬ್ ಪೀಪಲ್ ಅಲ್ಲಿ ಬಂದಿದ್ದೇವೆ. ಅದರಲ್ಲಿ ಈ ವೆಬ್ ಪೀಪಲ್ ಅಂತೇಳಿದರೆ ಏನು, ಎಷ್ಟು ವರ್ಷದಿಂದ ಇಲ್ಲಿ ಕಾರ್ಯನಿರ್ವಹಿಸ್ತಿದೆ, ಅದೇ ಥರದಲ್ಲಿ ಯಾವುದೆಲ್ಲ ಸರ್ವಿಸಸ್ ನೀವು ಕೊಡ್ತಾ ಇದ್ದೀರಿ ನಮ್ಮ ಪುತ್ತೂರಿಗೆ, ಇಲ್ಲದ್ರೆ ಬೇರೆ ಕಡೆ ಸಹ ನಿಮ್ಮಲ್ಲಿ ಅದರ ಬಗ್ಗೆ ಮಾಹಿತಿಯನ್ನು ನಾವು ಹಂಚಿಕೊಳ್ಳಿಕ್ಕೆ ಇಷ್ಟಪಡ್ತಿದ್ದೇವೆ. ನಮಸ್ತೆ, ನನ್ನ ಹೆಸರು ಶರತ್ ಶ್ರೀನಿವಾಸ್ ಅಂತ. ಸೊ ಈ ವೆಬ್ ಪೀಪಲ್ ಅಂತ ಹೇಳಿದರೆ ಇದೊಂದು IT ಕಂಪನಿ, ಪುತ್ತೂರಿನ IT ಕಂಪನಿ. ಇದನ್ನು ನಾನು ಮತ್ತು ನನ್ನ ಫ್ರೆಂಡ್ ಆದಿತ್ಯ ಕಲ್ಲೂರಾಯ ಅಂತ, ಅವನು ನನ್ನ ಕ್ಲಾಸ್ಮೇಟ್ ಕೂಡ ಹೌದು. ಸೊ ಇಬ್ಬರು ಸೇರಿ ಈ ವೆಬ್ ಪೀಪಲ್ ಅನ್ನೋ IT ಕಂಪನಿಯನ್ನು ಸ್ಟಾರ್ಟ್ ಮಾಡಿದ್ದೇವೆ. ಸೊ ಈಗ ನಮ್ಮ ತಂಡದಲ್ಲಿ ಈಗ ಸುಮಾರು 25 ಜನಗಳ ಕಂಪನಿ ಇದಾಗಿದೆ. ಸೊ ಇಲ್ಲಿ ನಾವು ಪರ್ಸ್ನಲೈಸ್ಡ್ ಸಾಫ್ಟ್ವೇರ್ಸ್ ಅಥವಾ ಪರ್ಸ್ನಲೈಸ್ಡ್ ವೆಬ್ಸೈಟ್ಸ್ ಮತ್ತು ಡಿಜಿಟಲ್ ಮಾರ್ಕೆಟಿಂಗ್ ಅಂತಲೇ ಸ್ಪೆಷಲೈಸ್ಡ್ ಟೀಮ್ ಅಂತ, ಸ್ಕೇಲ್ ಅಂತ ಒಂದುಂಟು. ಸೊ ಈ ಥರ ಬೇರೆ ಬೇರೆ ಫೀಲ್ಡಲ್ಲಿ ನಾವು ಸರ್ವಿಸನ್ನು ಕೊಡ್ತಾ ಇದ್ದೇವೆ. ಸೊ ಇದರಿಂದ ನಾವು ಹೇಗೆ ಸ್ಟಾರ್ಟ್ ಮಾಡಿದ್ದು ಅಂತ ಹೇಳಿದರೆ, ಈಗ ಆದಿತ್ಯ ಮತ್ತು ನಾನು ಇಬ್ಬರು ಕ್ಲಾಸ್ಮೇಟ್ ಆದ ಕಾರಣ ಕಾಲೇಜ್ ಮುಗಿದ ತಕ್ಷಣ ನಾನೊಂದು ಕಂಪನಿಯಲ್ಲಿದ್ದೆ. ಸೊ 2 ವರ್ಷ ಆದ ನಂತರ ನಮಗೊಂದು ಕಂಪನಿ ಸ್ಟಾರ್ಟ್ ಮಾಡಬೇಕು ಅಥವಾ ಏನಾದರೂ ಪುತ್ತೂರಲ್ಲಿ ಏನಾದರೂ ಸ್ಟಾರ್ಟ್ ಮಾಡಬೇಕು ಅಂತೇಳಿ ನಾವು ಪುತ್ತೂರಲ್ಲೇ ಇಬ್ಬರು ಸೇರಿ ಒಂದು ಮನೆಯಲ್ಲಿ ಸಣ್ಣದಾಗಿ ಇಬ್ಬರೇ ಸ್ಟಾರ್ಟ್ ಮಾಡಿದ್ದು. ಈ ನಗರದಲ್ಲಿ ಒಂದು ಮನೆಯನ್ನು ಮಾಡಿ ನಾವು ಸ್ಟಾರ್ಟ್ ಮಾಡಿದ್ದು. ಸೊ ಬರ್ತಾ ಬರ್ತಾ ಜನಗಳ ಸಂಖ್ಯೆಯನ್ನು ಜಾಸ್ತಿ ಮಾಡಿಕೊಂಡು ಹೈರ್ ಮಾಡಿಕೊಂಡು ಪುತ್ತೂರಿನ ಜನಗಳಿಗೆ ನಾವು ಆದಷ್ಟು ಕೆಲಸಗಳನ್ನು ಕೊಟ್ಟು ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಿಕೊಂಡು ಈಗ 25 ಜನಗಳ ಟೀಮ್ ನಾವು ಮಾಡಿಕೊಂಡು ಇಲ್ಲಿ ಕೆಲಸ ಮಾಡ್ತಾ ಇದ್ದೇವೆ. ನಾವು ಮನೆಯಲ್ಲಿ ಒಂದು ವರ್ಷ 1.5 ವರ್ಷ ನಾವು ಅಲ್ಲಿ ಮನೆಯಲ್ಲೇ ಮಾಡಿ ನಂತರ ಅಲ್ಲಿ ಜಾಗ ಸಾಕಾಗಿಲ್ಲ ಅಂತೇಳಿದರೆ ಈಗ ಹೊಸ ಒಂದು ಆಫೀಸನ್ನು GL ಟ್ರೇಡ್ ಸೆಂಟರ್ನ 3rd ಫ್ಲೋರಲ್ಲಿ ನಾವು ಮಾಡಿದ್ದೇವೆ, ಬೊಳ್ವಾರಲ್ಲಿ. ಸೊ ಇಲ್ಲೇ ನಮ್ಮ ಕಾರ್ಯಗಳೆಲ್ಲ ಇಲ್ಲೇ ಆಗ್ತಾ ಇರ್ತದೆ. ಮತ್ತು ಇನ್ನೂ ಸಹ ನಮ್ಮದು ಬೆಂಗಳೂರಲ್ಲಿ ಸಹ ಜನಗಳು ಕೆಲಸ ಮಾಡ್ತಾ ಇದ್ದಾರೆ, ವರ್ಕ್ ಫ್ರಮ್ ಹೋಮಿನ ರೀತಿಯಲ್ಲಿ ಸಹ ಕೆಲಸಗಳನ್ನು ಮಾಡ್ತಾ ಇರ್ತಾರೆ. ಇಷ್ಟು ಹೊತ್ತು ನಾವು ದ ವೆಬ್ ಪೀಪಲ್ ಅವರ ಜರ್ನಿ, ಅವರು ಹೇಗೆ 2 ಜನ ಸೇರಿ ಕಾಲೇಜ್ ಜೀವನದಿಂದ ಉದ್ಯಮಕ್ಕೆ ಬಂದರು ಮತ್ತು ಅದನಿಗೆ ಯಾವ ರೀತಿ ಬೇರೆ ನಮ್ಮ ಪುತ್ತೂರಲ್ಲ, ದಕ್ಷಿಣ ಕನ್ನಡ ಅಲ್ಲ, ಕರ್ನಾಟಕ ಅಲ್ಲ, ದೇಶ ಮಟ್ಟ ಅಲ್ಲ, ಅಂತಾರಾಷ್ಟ್ರೀಯವಾಗಿ ಕೂಡ ಹಲವಾರು ದೇಶಕ್ಕೆ ಅವರ ಸರ್ವಿಸನ್ನು ಯಾವ ರೀತಿ ಕೊಡ್ತಾ ಇದ್ದಾರೆ ಅಂತ ಹೇಳೋ ಮಾತನ್ನು ಅವರ ಬಾಯಿಂದ ಕೇಳಿದ್ವಿ. ನಿಮ್ಮ ಉದ್ಯಮಕ್ಕೆ ಶುಭವಾಗಲಿ, ಇದು ಇನ್ನಷ್ಟು ಎತ್ತರಕ್ಕೆ ಹೋಗಲಿ, ಇನ್ನಷ್ಟು ಹೆಚ್ಚು ಜನ ಇದರ ಪ್ರಯೋಜನ ಪಡೆಯುವಂತಾಗಲಿ ಅಂತೇಳಿ ನಮ್ಮ JCI ಪುತ್ತೂರು ಮತ್ತು ಜೆಕಾಮ್ನ ವತಿಯಿಂದ ನಿಮಗೆ ಶುಭಾಶಯಗಳನ್ನು ಕೂಡ ತಿಳಿಸ್ತಾ ಇದ್ದೇವೆ. ಈ ಉದ್ಯಮ ಮುಂದುವರೆದು ನಮ್ಮ ಇಡೀ ದೇಶಕ್ಕೆ ಒಂದು ಮಾದರಿಯಾಗುವಂತೆ ಆಗಲಿ ಅಂತ ಕೂಡ ಆಶಿಸ್ತಾ ಇದ್ದೇವೆ. ಧನ್ಯವಾದಗಳು. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.
ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.